ಮತದಾನ ಮಾಡುವುದು ನಮ್ಮ ಎಲ್ಲರ ಹೊಣೆಯಾಗಿದೆ, ಕರ್ತವ್ಯವಾಗಿದೆ. ಮತ್ತು ಇಲ್ಲಿ ಸಾಕಷ್ಟು ಸುಮಾರು ಮಕ್ಕಳು ಮತ್ತು ಯುವವರು ಕೂಡ ಬಂದಿದ್ದಾರೆ. ತಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಒಂದೇ ಮಾತ್ರ ವಿನತಿ, ತಮ್ಮೆಲ್ಲರಿಗೂ ಸೋಷಿಯಲ್ ಮೀಡಿಯಾ ಬರುತ್ತೆ, ತಮ್ಮೆಲ್ಲರಿಗೂ ಇಂಟರ್ನೆಟ್ ಹೆಂಗೆ ಬಳಸಬೇಕು ಅಂತ ಯೂಸ್ ಮಾಡಬೇಕು ಅಂತ ಬರುತ್ತೆ. ಇವತ್ತು ಹೋಗಿ ಸ್ವಲ್ಪ ಗೂಗಲ್ ಒಂದು ಸೈಟ್ ಇದೆ, ತಮ್ಮೆಲ್ಲರಿಗೂ ಗೊತ್ತಾಯಿತು. ಅಲ್ಲಿ ಹೋಗಿ ಮತದಾನ ಚುನಾವಣೆ ಬಗ್ಗೆ ಸ್ವಲ್ಪ ಗೂಗಲ್ ಮಾಡಿ. ಇಲೆಕ್ಷನ್ ಏನು, ಹೆಂಗೆ ನಡೀತಾ ಇರುತ್ತೆ, ವಾಟ್ ಈಸ್ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಫ್ರೀ ಆ್ಯಂಡ್ ಫೇರ್ ಇಲೆಕ್ಷನ್ ಹೇಳಿದರೆ ಏನು, ಸ್ವಲ್ಪ ಗೂಗಲ್ ಮಾಡಿ ಓದಬೇಕು. ನಮ್ಮ ಯುವ ಪೀಳಿಗೆ, ಎಸ್ಪೆಷಲಿ ಯುವವರಿಗೆ ಮತ್ತು ಮಕ್ಕಳಿಗೆ ನಾನು ಹೇಳ್ತಾ ಇರೋದು. ಸೆಕೆಂಡ್, ನಮ್ಮ ಸಂವಿಧಾನದಲ್ಲಿ ಮೊದಲಿನ ಭಾಗ ಒಂದು ಪ್ರಿಯಾಂಬಲ್ ಅಂತ ಇದೆ, ಅದು ಸ್ವಲ್ಪ ಓದಬೇಕು. ಚಿಕ್ಕದು ಒಂದು ಲಿಮಿಟೆಡ್ ನಂಬರ್ ಆಫ್ ವರ್ಡ್ಸ್ ಇರುತ್ತೆ, ಅದು ಓದಿ ತಿಳ್ಕೊಳ್ಬೇಕು, ಅರ್ಥ ಮಾಡಿಕೊಳ್ಬೇಕು. ಜಸ್ಟಿಸ್, ಈಕ್ವಾಲಿಟಿ, ಫ್ರ್ಯಾಟರ್ನಿಟಿ, ಇದು ಮೂರು ನಮ್ಮ ಬೇಸಿಕ್ ತತ್ವಗಳು ಮತ್ತು ಮೌಲ್ಯವನ್ನು ನಮ್ಮ ಸಂವಿಧಾನದ. ವಾಟ್ ಈಸ್ ಜಸ್ಟಿಸ್, ನ್ಯಾಯ ಅಂದರೆ ಏನು, ಈಕ್ವಾಲಿಟಿ ಏನು, ಸಮಾನತೆ ಏನು, ಭಾತೃತ್ವ ಏನು, ಅದು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಇದು ನನ್ನ ವಿನತಿ. ಇವತ್ತು ಹೋಗಿ ಸ್ವಲ್ಪ ಓದಿ ಇಲೆಕ್ಷನ್ ಬಗ್ಗೆ ಮತ್ತು ನಮ್ಮ ಸಂವಿಧಾನದ ಪ್ರಿಯಾಂಬಲ್ ಬಗ್ಗೆ, ಅಷ್ಟೇ. ಒಂದು 5 ನಿಮಿಷ ಬೇಕಾಗುತ್ತೆ ತಮಗೆ, ಬಟ್ ಯು ವಿಲ್ ಗೆಟ್ ಅ ಲಾಟ್ ಆಫ್ ಐಡಿಯಾಸ್. ನಮ್ಮ ದೇಶ ಹೆಂಗೆ ನಡೀತಾ ಇರೋದು, ಶಾಸನ ವ್ಯವಸ್ಥೆ ಆಗಲಿ, ಆಡಳಿತ ಆಗಲಿ, ನಮ್ಮ ಸರ್ಕಾರ ಆಗಲಿ, ಲೋಕಪ್ರತಿನಿಧಿ ಕೂಡ ತುಂಬ ಲೋಕಪ್ರಿಯ ಆಗಿ ಮತ್ತು ಒಂದು ದೂರದೃಷ್ಟಿಯಿಂದ ನಮಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಹೆಂಗಿದು ಎಲ್ಲ ಸಿಸ್ಟಮ್ ನಡೀತಾ ಇರೋದು ಅದು ಅರ್ಥ ಮಾಡಿಕೊಳ್ಬೇಕು. ಮತ್ತು ಅದು ಎಲ್ಲ ಡಿರೈವ್ ಆಗೋದು ಇಲ್ಲಿಂದ, ಪ್ರಿಯಾಂಬಲ್ ಮತ್ತು ಇಲೆಕ್ಷನ್ ಸಿಸ್ಟಮಿಂದ. ಮತ್ತು ಈ ದೇಶದ ಅಭಿವೃದ್ಧಿ ನಾವೇ ಎಲ್ಲರೂ ಕೈ ಜೋಡಿಸೋಣ. ನಮ್ಮ ದೇಶಕ್ಕಾಗಿ ತ್ಯಾಗ, ಬಲಿದಾನ, ಶ್ರಮಿಸಬಹುದು ನಮ್ಮ ಎಲ್ಲರ ಪೂರ್ವಜರು ಸ್ಮರಿಸೋಣ ಎಂಬ ಆಶಯವೊಂದಿಗೆ ನನಗೆ ಈ ವೇದಿಕೆಯಲ್ಲಿ ಮಾತನಾಡಲು ಅವಕಾಶ ನೀಡಿದ ತಮ್ಮ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿ ನಮ್ಮೆಲ್ಲರಿಗೂ ಕೂಡ ಶುಭ ಹಾರೈಸಿದಂತಹ ಮಾನ್ಯ ಸಹಾಯಕ ಆಯುಕ್ತರಿಗೆ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇದೀಗ ಸ್ಮರಣಿಕೆ ವಿತರಣಾ ಕಾರ್ಯಕ್ರಮ. ಇಂದಿನ ದಿನದ ಈ ಒಂದು ಆಕರ್ಷಕ ಪಥಸಂಚಲನಕ್ಕೆ ಕಾರಣಕರ್ತರಾದಂತಹ ಎಲ್ಲ ತಂಡದ ನಾಯಕರು ಬಂದು ಈ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಮಾನ್ಯ ಸಹಾಯಕ ಆಯುಕ್ತರು ಈ ಸ್ಮರಣಿಕೆಯನ್ನು ಅವರಿಗೆ ನೀಡಿ ಅವರನ್ನು ಹರಸಬೇಕು, ಅಭಿನಂದಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ಸರ್. ಮೊದಲಾಗಿ ಪೊಲೀಸ್ ಘಟಕ ಪುತ್ತೂರು ಕಮಾಂಡರ್ ಜಂಬೂರಾಜ್ ಮಹಾಜನ್ ಇವರ ಗರಡಿಯಲ್ಲಿ ಪಳಗಿದಂತೆ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನು ಪಡೆದಿರುವುದೇ ಅಲ್ಲದೆ ಪ್ರಧಾನಮಂತ್ರಿ, ನೌಕಾದಳ, ವಾಯುದಳ, ಮಿಲಿಟರಿ ಮುಖ್ಯಸ್ಥರೊಂದಿಗಿನ ಸಂವಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಹೆಗ್ಗಳಿಕೆ ಇವಳದ್ದು. ಈ ಒಂದು ಶುಭ ಸಂದರ್ಭದಲ್ಲಿ ಮಾನ್ಯ ಸಹಾಯಕ ಆಯುಕ್ತರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕುಮಾರಿ ದೇವಿಕಾ, ಎಲ್ಲರಿಗೂ ಮಾದರಿ ವಿದ್ಯಾರ್ಥಿಯಾಗಿ ಹೆತ್ತವರಿಗೆ, ಊರಿಗೆ, ವಿದ್ಯಾಸಂಸ್ಥೆಗೆ ಇನ್ನಷ್ಟು ಕೀರ್ತಿ ತರುವಂತಹ ಶಕ್ತಿ ನಿನಗೆ ಲಭಿಸಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೆ. ಭಾಮಿ ಅತುಲ್ ಶೆಣೈ ಇವರ ಗರಡಿಯಲ್ಲಿ ಪಳಗಿದ ಇನ್ನೋರ್ವ ವಿದ್ಯಾರ್ಥಿನಿ ಕುಮಾರಿ ತೇಜಸ್ವಿನಿ ಯು ಶೆಟ್ಟಿ 2024ರ RDC ಕಾರ್ಯಪಥಕ್ಕೆ ಆಯ್ಕೆಯಾಗಿರುತ್ತಾಳೆಂದು ಉದ್ಘೋಷಿಸಲು ಹೆಮ್ಮೆ ಪಡುತ್ತೇನೆ. ಅಭಿನಂದನೆಗಳು. ಶಾರ್ಜೆಂಟ್ ಕಿರಣ್ ಎಸ್, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢ ವಿಭಾಗ ಕೊಂಬೆಟ್ಟು ಪುತ್ತೂರು. ಶಾರ್ಜೆಂಟ್ ಅಭಿಷೇಕ್ ಹರ್ಷ ಪಿಜೆ, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು. ಬ್ಯಾಂಡ್ ಲೀಡರ್ ರೋಶ್ನಿ, ಸೈಂಟ್ ವಿಕ್ಟರ್ಸ್ ಪುತ್ತೂರು. ಶಾರ್ಜೆಂಟ್ ದಿಶಾನ್, ಅದೇ ರೀತಿಯಾಗಿ PB ಕೆಡೆಟ್ ಸಾಹಸ್ ರಾಯ್. ಶಾರ್ಜೆಂಟ್ ಜೇಡನ್ ಕುಟಿನ್ನ, ಸಂತ ಫಿಲೋಮಿನಾ ಕಾಲೇಜು ಪುತ್ತೂರು. NCC ಲೀಡರ್ ಕೃಪಾಲಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢ ವಿಭಾಗ ಕೊಂಬೆಟ್ಟು ಪುತ್ತೂರು. ಸ್ಟೂಡೆಂಟ್ ಪೊಲೀಸ್ ಕೆಡೆಟ್ ವಿನ್ಯಾಸ್, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢ ವಿಭಾಗ ಕೊಂಬೆಟ್ಟು ಪುತ್ತೂರು. ಸ್ಕೌಟರ್ ಅಮೃತ್, ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು. ಗೈಡರ್ ಸಾನ್ವಿಕಾ, ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು. ಯಜ್ಞ, ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು. ಸ್ವಸ್ಥ, ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು. ಬ್ಯಾಂಡ್ ಲೀಡರ್ ಕೂಡ ಬಂದು ಈ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಸೈಂಟ್ ವಿಕ್ಟರ್ಸ್ ವಿದ್ಯಾರ್ಥಿನಿ ಬ್ಯಾಂಡ್ ಲೀಡರ್
ಆಂಜನೇಯ ರೆಡ್ಡಿಯನ್ನು ಕೈ ಅಡ್ಡಿ ಕೊಡು. ಪೊಲೀಸ್ಗೆಲ್ಲ ಡೀಲ್ ಮಾಡ. ನಗರ ಪೊಲೀಸ್ ಠಾಣೆ ಕಮಾಂಡರ್ ಆಗಿರುವಂತಹ ಶ್ರೀಯುತ ಆಂಜನೇಯ ರೆಡ್ಡಿ ಸರ್, ಇವರು ಕೂಡ ಈ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ಸರ್. ಸ್ತಬ್ಧ ಚಿತ್ರ ಪ್ರದರ್ಶನವೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಡೀಲಿಕ್ಕಿದ್ದು. ಎಲ್ಲ ಸ್ತಬ್ಧ ಚಿತ್ರ ಇಲಾಖೆಗಳು ತಾವು ಸನ್ನದ್ಧರಾಗಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸ್ಮರಣಿಕೆಯನ್ನು ಸ್ವೀಕರಿಸಿದಂತಹ ಹಾಗೂ ಸ್ಮರಣಿಕೆಯನ್ನು ನೀಡಿ ಅವರನ್ನು ಹರಿಸಿದಂತಹ ಸರ್ ತಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಮರ್ಪಿಸುತ್ತಾ ಓವರ್ ಟು ಜಂಬೋ. ಮಹಾರಾಜ್ ಎಪ್ಪತ್ತೈದನೇ ತಾಲೂಕು ಮಟ್ಟದ ಗಣರಾಜ್ಯೋತ್ಸವದ ಈ ಪಥಸಂಚಲನ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣಗೈದು ವಂದನೆ ಸ್ವೀಕಾರ ಮಾಡಿದಂತಹ ಮಾನ್ಯ ಸಹಾಯಕ ಆಯುಕ್ತರಿಗೆ ಇಲಾಖೆಯ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಶ್ರೀ ಅಶೋಕ್ ಕುಮಾರ್ ರೈ ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ, ಇವರಿಗೂ ಕೂಡ ಪ್ರೀತಿಯ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ ಸರ್. ಈ ಒಂದು ಪಥಸಂಚಲನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸುವಲ್ಲಿ ಸಹಕರಿಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಮುಂದೆ ಸ್ತಬ್ಧ ಚಿತ್ರ ಪ್ರದರ್ಶನ ತಮ್ಮ ಮುಂದೆ ನಡೀಲಿಕ್ಕಿದೆ. ಈ ಒಂದು ಸ್ತಬ್ಧ ಚಿತ್ರ ಮಾಡುವಂತಹ ಇಲಾಖೆಗಳು ಪೌರಾಡಳಿತ ಇಲಾಖೆ, ನಗರಸಭೆ ಪುತ್ತೂರು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ತಾಲೂಕು ಪಂಚಾಯತ್ ಪುತ್ತೂರು, ಅರಣ್ಯ ಇಲಾಖೆ ಪುತ್ತೂರು, ತೋಟಗಾರಿಕಾ ಇಲಾಖೆ ಪುತ್ತೂರು, ಕೃಷಿ ಇಲಾಖೆ ಪುತ್ತೂರು, ಮಂಗಳೂರು ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಮೆಸ್ಕಾಂ ಪುತ್ತೂರು, ಮಹಿಳಾ ಮತ್ತು ಶಿಶು ಕಲ್ಯಾಣ ಇಲಾಖೆ ಪುತ್ತೂರು, ಯುವಜನ ಮತ್ತು ಕ್ರೀಡಾ ಇಲಾಖೆ ಪುತ್ತೂರು, ಅಗ್ನಿಶಾಮಕ ಇಲಾಖೆ ಪುತ್ತೂರು, ಆರೋಗ್ಯ ಇಲಾಖೆ ಪುತ್ತೂರು ಹಾಗೂ ಸುದ್ದಿ ಸೆಂಟರ್ ಪುತ್ತೂರು ಇವರುಗಳಿಂದ ವೈವಿಧ್ಯಮಯ ಮೊದಲ ಸ್ತಬ್ಧ ಚಿತ್ರ ಪ್ರದರ್ಶನ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಂದ ಬ್ಯಾಂಡ್ ಪ್ರದರ್ಶನ,
ಈ ಒಂದು ಸ್ತಬ್ಧ ಚಿತ್ರ ಈ ಒಂದು ಪ್ರದರ್ಶನದಲ್ಲಿ ಬ್ಯಾಂಡ್ ಸೆಟ್ನಲ್ಲಿ ನಮ್ಮೊಂದಿಗೆ ಸಹಕರಿಸುವಂತಹ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಇಲಾಖೆ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಪೌರಾಡಳಿತ ಇಲಾಖೆ ಸ್ವನಿಧಿಯಿಂದ ಸಮೃದ್ಧಿ ಈ ಒಂದು ಸಂದೇಶವನ್ನ ಸಾರುವಂತಹ ಒಂದು ಸ್ತಬ್ಧ ಚಿತ್ರ ಪ್ರದರ್ಶನ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. 8 ಕಲ್ಯಾಣ ಯೋಜನೆಗಳು ಇದ್ದು ಅದರಲ್ಲಿ ಇವರು ಫಲಾನುಭವಿಗಳಾಗಿ ಸಬಲರಾಗಿದ್ದಾರೆ. ಹೌದಾ ಗುರುವೇ? ಅದು ಯಾವುದು ಪ್ರಧಾನಮಂತ್ರಿ ಬೀದಿ ಬದಿಯ ವ್ಯಾಪಾರಿಗಳಿಗೆ PM ಸ್ವನಿಧಿಯಿಂದ ಸಮೃದ್ಧಿ ಅಪಘಾತ ವಿಮಾ ಯೋಜನೆ. ಎರಡನೆಯದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ. ವಾರ್ಷಿಕ 436 ದರದಲ್ಲಿ 2 ಲಕ್ಷ ಮೌಲ್ಯದ ಜೀವ ವಿಮಾ ಯೋಜನೆ. ಮೂರನೆಯದ್ದು ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನೆ. 18ರಿಂದ 40ರ ವಯೋಮಿತಿ ಮತ್ತು ಮಾಸಿಕ ವರಮಾನ 15,000 ಹೊಂದಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಸ್ತಬ್ಧ ಚಿತ್ರ ಪ್ರದರ್ಶನ. ಒಂದೇ ರಾಷ್ಟ್ರ ಒಂದೇ ಪಡಿತರ ಚೀಟಿ. ಕಸವನ್ನ ಬಿಸಾಡಬೇಡಿ, ಸುಡಬೇಡಿ, ನೀರಿನ ಮೂಲಗಳಿಗೆ ಹಾಕಬೇಡಿ, ಪ್ರಧಾನಮಂತ್ರಿ ತ್ಯಾಜ್ಯ ನಿರ್ವಹಣೆ ನಮ್ಮೆಲ್ಲರ ಜವಾಬ್ದಾರಿ ಎನ್ನುವಂತಹ ಅತ್ಯದ್ಭುತವಾದಂತಹ ಸಂದೇಶವನ್ನ ನೀಡ್ತಾ ಇದ್ದಾರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ತಾಲೂಕು ಪಂಚಾಯತ್ ಪುತ್ತೂರು. ಅಭಿನಂದನೆಗಳು. ಶೈಕ್ಷಣಿಕ ಮದುವೆಗಳ ಸಹಾಯ, ಪಿಂಚಣಿ ಮತ್ತು ಅಪಘಾತ ಪರಿಹಾರ ಸಿಗುತ್ತದೆ. 7ನೇ ಪ್ರಧಾನಮಂತ್ರಿ ಜನನಿ ಸುರಕ್ಷಾ ಯೋಜನೆ. ಇದರಲ್ಲಿ ಗರ್ಭಿಣಿಯರಿಗೆ ನಗದು ಸಹಾಯ. ಪ್ಲಾಸ್ಟಿಕ್ ಎಂಬಂತಹ ಬೃಹದಾಕಾರದ ರಾಕ್ಷಸ ಇದ್ದಾನೆ ನೋಡಿ. ಇದರಲ್ಲಿ ಗರ್ಭಿಣಿಯರಿಗೆ ಮತ್ತು ಹಾಲು ಉಣಿಸುವ ತಾಯಿಯಂದಿರಿಗೆ DBT ಮುಖಾಂತರ 5,000 ಪ್ರೋತ್ಸಾಹಧನ ಸಿಗುತ್ತದೆ. ಬೀದಿ ಬದಿ ವ್ಯಾಪಾರ ಮಾಡೋರಿಗೆ ಇಷ್ಟೆಲ್ಲ ಸರ್ಕಾರದ ಸವಲತ್ತು. ಬೀಸುವ ಗಾಳಿಯು ವಿಷವು, ವಿಷವೇ ನಮ್ಮ ಹಾರ. ಹಬ್ಬಿದೆ ಹಾಹಾಕಾರ, ನಾಡ ಬಾಂಧವರೇ ಹೇಳಿ ಇದಕ್ಕೆಲ್ಲಿದೆ ಪರಿಹಾರ. ವನದೇವಿಯ ಕಣ್ಣೀರನ್ನು ಉಳಿಸಲು, ಮನುಕುಲಕ್ಕೆ ಸುಖವನ್ನು ತರಲು, ಅರಣ್ಯ ನಾಶವನ್ನ ತಡೆಯೋಣ, ಮನುಜರಾಗಿ ಬಾಳೋಣ,
ಮಾನವತೆಯನ್ನು ಮೆರೆಯೋಣ. ನಮಸ್ತ್ಯುಭ್ಯಂ ವನದೇವಿ. ಪರಿಸರ ಸಂರಕ್ಷಣೆ ಕುರಿತಾದಂತಹ ಅದ್ಭುತವಾದ ಸ್ತಬ್ಧಚಿತ್ರ ಪ್ರದರ್ಶನ. ಧನ್ಯವಾದಗಳು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಪುತ್ತೂರು. ಮುಂದೆ ಅರಣ್ಯ ಇಲಾಖೆ ಪುತ್ತೂರು ಇವರಿಂದ, ಆರೋಗ್ಯ ಇಲಾಖೆ ಪುತ್ತೂರು ಇವರಿಂದ ತಾಯಿ ಮಗುವನ್ನ ಸೂಚಿಸುವಂತಹ ಅತ್ಯದ್ಭುತವಾದಂತಹ ಸ್ತಬ್ಧ ಚಿತ್ರ ಪ್ರದರ್ಶನ. ಅಮ್ಮನ ಆರೈಕೆ, ಅಮ್ಮನ ಎದೆ ಹಾಲು ಅಮೃತಕ್ಕಿಂತಲೂ ಮಿಗಿಲಾದದು. ಈ ಒಂದು ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯವರು ಅತ್ಯದ್ಭುತವಾದ ಸಂದೇಶವನ್ನ ನೀಡುವಂತಹ ಸ್ತಬ್ಧ ಚಿತ್ರ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಎಲ್ಲರೂ ಜೋರಾದ ಕರತಾಡನದೊಂದಿಗೆ ಆ ಸ್ತಬ್ಧ ಚಿತ್ರ ಪ್ರದರ್ಶನವನ್ನ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮಗದೊಮ್ಮೆ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಅರಣ್ಯ ಇಲಾಖೆಯವರಿಂದ ಮತ್ತೊಂದು ಅದ್ಭುತವಾದಂತಹ ಸ್ತಬ್ಧ ಚಿತ್ರ ಪ್ರದರ್ಶನ ಬರ್ತಾ ಇದೆ. 75ನೇ ತಾಲೂಕು ಮಟ್ಟದ ಈ ಒಂದು ಗಣರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಪುತ್ತೂರು ಇವರಿಂದ ಅದ್ಭುತವಾದಂತಹ ಸ್ತಬ್ಧ ಚಿತ್ರ ಪ್ರದರ್ಶನ. ಇದು ಕೂಡ ಪರಿಸರ ಸಂರಕ್ಷಣೆಯನ್ನ ಹೋಲುವಂತದ್ದೇ ಒಂದು ಸ್ತಬ್ಧ ಚಿತ್ರ ಪ್ರದರ್ಶನವಾಗಿದೆ. ವನ್ಯಜೀವಿಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ. ಅರಣ್ಯವನ್ನ ಬೆಳೆಸೋಣ, ಜೀವ ಸಂಕುಲವನ್ನ ಉಳಿಸೋಣ, ವನದೇವಿಯ ಕಣ್ಣೀರನ್ನ ಅಳಿಸಿ ಇಡೀ ಮನುಕುಲಕ್ಕೆ ಸುಖವನ್ನು ತರುವಂತಹ ಪ್ರಯತ್ನವನ್ನ ಮಾಡೋಣ ಎನ್ನುವಂತಹ ಅರಣ್ಯ ಇಲಾಖೆಯವರ ಅತ್ಯದ್ಭುತವಾದಂತಹ ಸ್ತಬ್ಧ ಚಿತ್ರ ಪ್ರದರ್ಶನಕ್ಕೆ ಎಲ್ಲರೂ ಜೋರಾದ ಕರತಾಡನವನ್ನ ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಬಹಳ ಅದ್ಭುತವಾದಂತಹ ಪ್ರದರ್ಶನ. ತೋಟಗಾರಿಕಾ ಇಲಾಖೆಯವರಿಂದ ಪರಿಸರವನ್ನೇ ಸಂರಕ್ಷಣೆಯನ್ನೇ ಹೋಲುವಂತಹ ಇನ್ನೊಂದು ಸ್ತಬ್ಧ ಚಿತ್ರ ಪ್ರದರ್ಶನ ತೋಟಗಾರಿಕಾ ಇಲಾಖೆಯವರದ್ದು. ಕಣ್ಣಿಗೆ ತಪ್ಪನೆ ನೀಡುವಂತಹ ಹೂಗಳು, ಪ್ರಕೃತಿಗೆ ಮುದ ನೀಡುವಂತಹ ಹೂಗಳು, ಹಣ್ಣುಗಳು, ಇವುಗಳನ್ನು ಬೆಳೆಸುವಲ್ಲಿ ನಾವೆಲ್ಲರೂ ಕಾರ್ಯತತ್ಪರರಾಗೋಣ ಎನ್ನುವಂತಹ ಸ್ತಬ್ಧ ಚಿತ್ರವನ್ನ ತೋರಿಸಿದಂತಹ ತೋಟಗಾರಿಕಾ ಇಲಾಖೆಯವರಿಗೆ ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಕೃಷಿ ಇಲಾಖೆಯವರಿಂದ ಸ್ತಬ್ಧ ಚಿತ್ರ ಪ್ರದರ್ಶನ. ಲಘು ನೀರಾವರಿ ಪದ್ಧತಿ ಅಳವಡಿಕೆ, ಮುಖ್ಯ ಆರೋಗ್ಯ ಅಭಿಯಾನ, ಜಿಲ್ಲಾ ತರಬೇತಿ ಕೇಂದ್ರ, ಬೆಳೆ ವಿಮೆ, ರೈತ ಉತ್ಪಾದಕರ ಸಂಸ್ಥೆ, ಬೆಳೆ ಸಮೀಕ್ಷೆ ಯೋಜನೆ, ಎರೆಹುಳು ಗೊಬ್ಬರ ಉತ್ಪಾದನಾ ತಾಂತ್ರಿಕತೆ, ಜೈವಿಕ ಗೊಬ್ಬರದ ಬಳಕೆ, ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮ, ಕೀಟನಾಶಕ ಬಳಕೆ ಇವೇ ಮುಂತಾದ ಅದ್ಭುತ ಮಂಗಳೂರು ವಿದ್ಯುತ್ ಶಕ್ತಿ ಸರಬರಾಜು ನಿಗಮ ನಿಯಮಿತ ಪುತ್ತೂರು ಉಪವಿಭಾಗ ಇವರಿಂದ ಅತ್ಯದ್ಭುತವಾದಂತಹ ಮತ್ತೊಂದು ಸ್ತಬ್ಧ ಚಿತ್ರ ಪ್ರದರ್ಶನ ತಮ್ಮ ಮುಂದೆ ಮೂಡಿ ಬರ್ತಾ ಇದೆ. ತಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಈ ಸ್ತಬ್ಧ ಚಿತ್ರ ಪ್ರದರ್ಶನವನ್ನ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಗಲು ರಾತ್ರಿ ಎನ್ನದೆ, ಬಿಸಿಲೆನ್ನದೆ, ನಿದ್ದೆ ಎನ್ನದೆ ನಮ್ಮನ್ನ ಕಾಪಾಡುವಂತಹ ಒಂದು ಕೆಲಸವನ್ನ ನಿರ್ವಹಿಸುವವರು ವಿದ್ಯುತ್ ಸರಬರಾಜು ಕಂಪನಿಯವರು. ಇವರಿಗೂ ಕೂಡ ಜೋರಾದ ಚಪ್ಪಾಳೆ ಇರಲಿ. ಮುಂದಿನ
ಸ್ತಬ್ಧಚಿತ್ರ ಪ್ರದರ್ಶನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಪುತ್ತೂರು ಇವರಿಂದ ಭಾಗ್ಯಲಕ್ಷ್ಮಿ, ಗೃಹಲಕ್ಷ್ಮಿ, ಮಾತೃವಂದನ ಇವೇ ಮುಂತಾದ ಸಂದೇಶಗಳನ್ನ ಯೋಜನೆಗಳನ್ನ ತೋರಿಸುವಂತಹ ಸ್ತಬ್ಧಚಿತ್ರ ಪ್ರದರ್ಶನ ಅತ್ಯದ್ಭುತವಾಗಿ ಮೂಡಿ ಬರ್ತಾ ಇದೆ. ಭ್ರೂಣ ಹತ್ಯೆ ಕಾನೂನು ಬಾಹಿರವಾಗಿದೆ, ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಮುಂತಾದ ಸಂದೇಶವನ್ನ ಸಾರುವಂತಹ ಈ ಒಂದು ಸ್ತಬ್ಧಚಿತ್ರ ಪ್ರದರ್ಶನಕ್ಕೆ ಬರಲಿ ಜೋರಾದ ಚಪ್ಪಾಳೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಪುತ್ತೂರು ಈ ಒಂದು ಸ್ತಬ್ಧಚಿತ್ರ ಪ್ರದರ್ಶನ ಅತ್ಯದ್ಭುತವಾಗಿ ಮೂಡಿ ಬರ್ತಾ ಇದ್ದು ರಾಜ್ಯ ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಪುತ್ತೂರಿಗೆ ಹೆಮ್ಮೆ ತಂದುಕೊಂಡಂತಹ ಪದಕ ವಿಜೇತ ಕ್ರೀಡಾಪಟುಗಳು ಸುದ್ದಿ ಸೆಂಟರ್ ಪುತ್ತೂರು ಇವರ ಸ್ತಬ್ಧಚಿತ್ರ ಪ್ರದರ್ಶನ ಈಗ ನಿಮ್ಮ ಮುಂದೆ ಬರ್ತಾ ಇದೆ. ಮಳೆ ಕೊಯ್ಲು ಈ ಒಂದು ಸಂದೇಶವನ್ನ ಸಾರುವಂತಹ ಎಲ್ಲ ಟ್ಯಾಬ್ಲುಗಳು, ಎಲ್ಲ ಸ್ತಬ್ಧಚಿತ್ರ ಪ್ರದರ್ಶನವನ್ನ ನೀಡಿದಂತಹ ತಂಡಗಳು ಅಲ್ಲಿ ನಿಲ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನ್ನವಿಸಿಕೊಳ್ತಾ ಇದ್ದೇವೆ. ಸುದ್ದಿ ಸೆಂಟರ್ ಪುತ್ತೂರು ಇವರಿಂದ ಮಳೆ ಕೊಯ್ಲು ಈ ಒಂದು ಸ್ತಬ್ಧಚಿತ್ರ ಯೋಜನೆಯನ್ನು ಅತ್ಯದ್ಭುತವಾಗಿ ಆಯೋಜಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಜೋರಾದ ಕರತಾಡನವನ್ನ ಬೇಕು ಅಂತ ಹೇಳಿ ಅವರನ್ನ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಚಿತ್ರ ಮಾಡಿದಂತಹ ಪೌರಾಡಳಿತ ಇಲಾಖೆಯವರಿಗೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯವರಿಗೆ, ಎಲ್ಲ ಗಣ್ಯಾಧಿಗಣ್ಯರು, ಗಾಂಧೀಜಿ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಇವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ನಿಮ್ಮ ತಲೆ ಬರುತ್ತಾ
ಎಲ್ಲ ಗಣ್ಯರು ಪುಷ್ಪಾರ್ಚನೆ ಮಾಡುವುದರೊಂದಿಗೆ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳುವವರು ಶ್ರೀ ಅಶೋಕ್ ಕುಮಾರ್ ರೈ KS, ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ. ಅದೇ ರೀತಿ ಶ್ರೀ ಜುಬಿನ್ ಮೊಹಾಪಾತ್ರ, ಮಾನ್ಯ ಸಹಾಯಕ ಆಯುಕ್ತರು ಪುತ್ತೂರು. ಹಾಗೆಯೇ ಶ್ರೀ ಅರುಣ್ ನಾಗೇಗೌಡ KSPS, ಮಾನ್ಯ ಪೊಲೀಸ್ ಉಪಾಧೀಕ್ಷಕರು ಪುತ್ತೂರು ಉಪವಿಭಾಗ. ಅದೇ ರೀತಿಯಾಗಿ ಲೋಕೇಶ್ SR, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಸಂಚಾಲಕರು ಸಾಂಸ್ಕೃತಿಕ ಸಮಿತಿ. ಜೆ ಶಿವಶಂಕರ್, ತಹಶೀಲ್ದಾರರು ಮತ್ತು ಅಧ್ಯಕ್ಷರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಪುತ್ತೂರು. ಅದೇ ರೀತಿ ಮಧು S ಮನೋಹರ್, ಪೌರಾಯುಕ್ತರು ನಗರಸಭೆ ಪುತ್ತೂರು. ಅದೇ ರೀತಿಯಾಗಿ ನವೀನ್ ಕುಮಾರ್ ಭಂಡಾರಿ ಇವರೆಲ್ಲರನ್ನು ಕೂಡ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ಜಗನ್ನಿವಾಸರಾವ್, ನಗರಸಭೆ ಪುತ್ತೂರು ಇವರನ್ನು ಕೂಡ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಸಭಾ ಕಾರ್ಯಕ್ರಮದ ಮೊದಲಿಗೆ ನಾಡಗೀತೆ ಸುಧಾನ ವಸತಿ ಶಾಲೆ ಪುತ್ತೂರು ಇಲ್ಲಿನ ವಿದ್ಯಾರ್ಥಿಗಳಿಂದ. ಸರ್ ಒಂದು ರೆಡಿ ಅಂದೆ ಓಕೆ ಅವು ಏನು ರೆಡಿ ಮಾಡಬೇಕು. ಐದು ಚೇರ್ ರೆಡಿ ಮಾಡಿ. ಮೇಡಮ್ ಅವರು ಇವತ್ತು ಬೆರಡಲ್ಲಿದ್ದಾರೆ. ಅಲ್ಲ ಅದು ವಿವೇಕಾನಂದದ ಹುಡುಗಿ ಅದು ಆಯ್ತು ಕಾರ್ಯಕ್ರಮದ ಮೊದಲಿಗೆ ನಾಡಗೀತೆ ಸುಧಾನ ವಸತಿ ಶಾಲೆ ಪುತ್ತೂರು ಇಲ್ಲಿನ ವಿದ್ಯಾರ್ಥಿಗಳಿಂದ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡಿ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಣಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳರಾಳಿದ ನಾಡಿ, ಡಂಕಣ ಜಗನರ ನೆಚ್ಚಿನ ಬೀಡಿ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈರಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ,
ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಅಭಿನಂದನೆಗಳು ವಿದ್ಯಾರ್ಥಿಗಳೇ. ಕಾರ್ಯಕ್ರಮದ ಮುಂದೆ ಸ್ವಾಗತ ಶ್ರೀಯುತ ನವೀನ್ ಕುಮಾರ್ ಭಂಡಾರಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು, ಪುತ್ತೂರು. ಇವರು ಗಣ್ಯರನ್ನು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಗಣರಾಜ್ಯೋತ್ಸವದ ದಿನಾಚರಣೆಯ ಎಲ್ಲರಿಗೂ ಶುಭಾಶಯನ್ನು ಹೇಳುತ್ತಾ, ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಆಚರಿಸಲ್ಪಡುವ ಇವತ್ತಿನ ಗಣರಾಜ್ಯೋತ್ಸವ ದಿನಾಚರಣೆಯ ಧ್ವಜಾರೋಹಣವನ್ನು ಆರೋಹಿಸಿ ವಂದನೆ ಸ್ವೀಕಾರ ಮಾಡಿ ಶುಭ ಸಂದೇಶವನ್ನು ನೀಡಿದಂತಹ ಪುತ್ತೂರಿನ ಉಪವಿಭಾಗದ ಸಹಾಯಕ ಆಯುಕ್ತರಾದ ಜುಬಿನ್ ಮೊಹಪಾತ್ರ, ಭಾರತೀಯ ಆಡಳಿತ ಸೇವೆ, ಇವರನ್ನು ಗೌರವಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶಿವಶಂಕರ್ ಇವರು ಹೂವನ್ನು ನೀಡಿ ಅವರನ್ನು ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ಸರ್. ಇವತ್ತಿನ 75ನೇ ಗಣರಾಜ್ಯೋತ್ಸವ ದಿನಾಚರಣೆಯ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದ ಅಶೋಕ್ ಕುಮಾರ್ ರೈ. ಇವರನ್ನು ಎಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಲೋಕೇಶ್ SR, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಸಂಚಾಲಕರು, ಸಾಂಸ್ಕೃತಿಕ ಸಮಿತಿ, ಇವರು ಹೂವು ಹಾಗೂ ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಈ ಭಾಗದ ಗೌರವಾನ್ವಿತ ನಗರಸಭೆಯ ಸದಸ್ಯರಾದ PG ಜಗನ್ನಿವಾಸ್ ಇದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ದೀಪಕ್ ರೈ, ಇವರು ಹೂ ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರು ತಹಸೀಲ್ದಾರ್ ಆಗಿದ್ದ ಜೆ ಶಿವಶಂಕರ್ ಇದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಚಂದ್ರನ್ ನಾಯಕ್, ಇವರು ಹೂ ಹಾಗೂ ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ಸರ್. ಹಾಗೆ ವೇದಿಕೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಸಂಚಾಲಕರು, ಸಾಂಸ್ಕೃತಿಕ ಸಮಿತಿ ಲೋಕೇಶ್ SR ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ಶ್ರೀಕಾಂತ್ ಸರ್, ಇವರು ಹೂ ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಪೌರಾಯುಕ್ತರಾದ ಮಧು S ಮನೋಹರ್ ಇದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಚಂದ್ರನ್ ನಾಯಕ್, ಇವರು ಹೂ ಹಾಗೂ ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ಸರ್. ವೇದಿಕೆಯಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಅಂತ ದೀಪಕ್ ರೈ ಇದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ನಗರಸಭೆಯ ಪೊಲೀಸ್ ಇಲಾಖೆಯ ನಿರೀಕ್ಷಕರಾದ ಸುನೀಲ್ ಕುಮಾರ್ ಇದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ವೇದಿಕೆಯಲ್ಲಿ ಎಲ್ಲ ಗೌರವಾನ್ವಿತರನ್ನು ಮತ್ತು ಎಲ್ಲ ಇಲಾಖಾ ಅಧಿಕಾರಿಗಳನ್ನು ಮತ್ತು ಶಾಲಾ ಕಾಲೇಜಿನ ಎಲ್ಲ ಮುಖ್ಯಸ್ಥರನ್ನು ಮತ್ತು ವಿದ್ಯಾರ್ಥಿನಿಯರನ್ನು ಮತ್ತು ಪಥಸಂಚಲನದಲ್ಲಿ ಭಾಗವಹಿಸಿದಂಥ ಎಲ್ಲ ತಂಡದವರನ್ನು ಮತ್ತು ಸಾರ್ವಜನಿಕ ಬಂಧುಗಳನ್ನು ನಾನು ಗೌರವಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಮತ್ತು ಮಾಧ್ಯಮ ಮಿತ್ರರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸಿದ್ದೇನೆ. ಧನ್ಯವಾದಗಳು. ತಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಾ, ಇದೀಗ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಆಗಿರುವಂತಹ ಶ್ರೀಯುತ ಅರುಣ್ ನಾಗೇಗೌಡ, ಇಂದಿನ ಈ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಶ್ರೀಯುತ ಅಶೋಕ್ ಕುಮಾರ್ ರೈ, ಮಾನ್ಯ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ, ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ಸರ್. ತೇಜಸ್ವಿನಿ ಶೆಟ್ಟಿ ಅಂತ, ವಿವೇಕಾನಂದ ಪದವಿ ಕಾಲೇಜಿದ್ದು 2024 RDC ಕಾರ್ಯಪಡೆಗೆ ಆಗಿರ್ತಾನೆ. ಬುಕ್ಕ ಸನ್ಮಾನ.
ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಪುತ್ತೂರು ಆಯೋಜನೆ ಮಾಡಿದಂಥ ಗಣರಾಜ್ಯೋತ್ಸವ ದಿನಾಚರಣೆಯ ಈ ಸಭಾ ಕಾರ್ಯಕ್ರಮದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂಥ ಪುತ್ತೂರಿನ ಸಹಾಯಕ ಆಯುಕ್ತರಾದಂಥ ಶ್ರೀ ಭುಜನ್ ಮಲ್ಹೋತ್ರ ಅವರೇ, ಪುತ್ತೂರಿನ ತಹಸೀಲ್ದಾರರಾಗಿರುವಂಥ ಜೆ ಶಿವಶಂಕರ್ ಅವರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂಥ ಲೋಕೇಶ್ SR ಅವರೇ, THO ಆಗಿರುವಂಥ ಡಾಕ್ಟರ್ ದೀಪಕ್ ರೈ ಅವರೇ, ಪೌರಾಯುಕ್ತರಾಗಿರುವಂಥ ಮಧು S ಮನೋಹರ್ ಅವರೇ, ತಾಲೂಕ್ ಪಂಚಾಯತಿನ ಕಾರ್ಯನಿರ್ವಹಣಾಧಿಕಾರಿಯಾದಂಥ ನವೀನ್ ಕುಮಾರ್ ಭಂಡಾರಿ ಅವರೇ, ಪುತ್ತೂರಿನ ನಗರ ಠಾಣೆಯ ಇನ್ಸ್ಪೆಕ್ಟರ್ ಆಗಿರುವಂಥ ಸುನೀಲ್ ಕುಮಾರ್ ಅವರೇ, ನಗರಸಭೆಯ ಸದಸ್ಯರು ಆತ್ಮೀಯರು ಆಗಿರುವಂಥ ಜಗನೇಶ್ ರಾವ್ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಬಂಧುಗಳೇ, ಮಕ್ಕಳೇ, ಮಾಧ್ಯಮದ ಮಿತ್ರರೇ, ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಅಂದರೆ ಅದು ಭಾರತ. ಸಂವಿಧಾನ ಆಶೋತ್ತರಗಳನ್ನು ಈಡೇರಿಸುತ್ತಾ ಕಾಲಘಟ್ಟದ ಬದಲಾವಣೆಗೊಂದೇ ಅಭಿವೃದ್ಧಿ ಪಥದ ಮುಂಚೂಣಿಯಲ್ಲಿರುವ ರಾಷ್ಟ್ರ ಭಾರತ. ಭಾರತ ಗಣರಾಜ್ಯಗೊಂಡು 75 ಸಾರ್ಥಕ ಸಂವತ್ಸರಗಳನ್ನು ಪೂರೈಸಿರುವ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಶುಭಾಶಯಗಳನ್ನು ಹಂಚುತ್ತಿದ್ದೇನೆ. ಭಾರತೀಯ ಸಂವಿಧಾನ ಜಾರಿಗೆ ಬಂದು ಗಣರಾಜ್ಯ ದಿನ ಜನವರಿ 26, 1950 ಆ ದಿನವನ್ನು ಇಂದು ದೇಶದಾದ್ಯಂತ ಗಣರಾಜ್ಯೋತ್ಸವ ದಿನ, ಪ್ರಜಾಪ್ರಭುತ್ವ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಪ್ರಜಾಪ್ರಭುತ್ವವು ಸಮಾನತೆಯ, ನ್ಯಾಯ ಮತ್ತು ಸೋದರತ್ವ ಇವುಗಳ ಮೇಲೆ ಆಧಾರಿತವಾಗಿದೆ. ಇಡೀ ಸಮಾಜ ಕಲ್ಯಾಣವೇ ಪ್ರಜಾಪ್ರಭುತ್ವದ ಗುರಿಯಾಗಿದೆ. ಸರ್ವ ಧರ್ಮ, ಸರ್ವ ಭಾವದ, ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಬಡತನ, ನಿರುದ್ಯೋಗ, ಅನಕ್ಷರತೆಯಂಥ ಸಮಸ್ಯೆಗಳು ಹಿಂದಿರುಗಿ ಕಡಿಮೆಯಾಗುತ್ತಿರುವುದು ಅಭಿವೃದ್ಧಿಗೆ ಒಂದು ಸಾಕ್ಷಿಯಾಗಿದೆ. ಒಂದು ದೇಶದ ಪ್ರಜೆಗಳು ಪರಸ್ಪರ ಸೌಹಾರ್ದದಿಂದ ಬದುಕು ಸಾಗಿಸಲು ನೀತಿ ನಿಯಮಗಳು ಇರುವಂತೆ ಆಡಳಿತಗಳು ನೀತಿ ನಿಯಮಗಳನ್ನು ರೂಪಿಸಿಕೊಳ್ಳಬೇಕಾಯಿತು. ಅದೇ ಪ್ರಜಾಪ್ರಭುತ್ವ ಗಣರಾಜ್ಯ ಎಂದ ಹೆಸರನ್ನು ಪಡೆಯಿತು. ನಮ್ಮ ಜನರು ತಮ್ಮ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ವ್ಯವಸ್ಥಿತವಾಗಿ ಅನುಸರಿಸುವ ಮೂಲಕ ದೇಶದ ಶಿಸ್ತನ್ನು ಕಾಪಾಡುವಲ್ಲಿ ಕೈ ಜೋಡಿಸಬೇಕಾಯಿತು. ಹಕ್ಕು ಮತ್ತು ಕರ್ತವ್ಯಗಳು ಒಂದಕ್ಕೊಂದು ಪೂರಕವಾಗಿದ್ದು ದೇಶದ ಏಳಿಗೆಯ ದೃಷ್ಟಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಜನರು ಮತ್ತು ತಮ್ಮ ಹಕ್ಕು ಕರ್ತವ್ಯಗಳನ್ನು ಪಾಲಿಸುವುದು ಪ್ರಜಾಪ್ರಭುತ್ವದ ಶಿಸ್ತು ಎಂಬ ಸಂದೇಶವನ್ನು ಕೊಟ್ಟುಕೊಂಡು ಬಂದಿದೆ. ಪ್ರಜಾಪ್ರಭುತ್ವವು ಸಮಾನತೆ, ನ್ಯಾಯ ಮತ್ತು ಸಹೋದರತ್ವ ಇವುಗಳ ಮೇಲೆ ಅವಲಂಬಿತವಾಗಿದೆ. ಭಾರತೀಯರು ಸ್ವಾಭಾವಿಕರು, ಶಾಂತಿಪ್ರಿಯರು, ಶಾಂತಿ ಪಾಲಕರು, ಸ್ವತಃ ನೀತಿ ನಿರ್ಧಾರಗಳನ್ನು ಅನುಸರಿಸುವವರು. ಶಿಸ್ತು ಪಾಲನೆ, ತಾತ್ವಿಕ ಬದ್ಧತೆಗಳ ಮೂಲಕ ಪ್ರಜಾಪ್ರಭುತ್ವಕ್ಕೆ ಮೌಲಿಕ ಅರ್ಥವನ್ನು ಮತ್ತು ಉಜ್ವಲವಾದ ಭವಿಷ್ಯವನ್ನು ನೀಡಬೇಕಾದ ಅವಶ್ಯಕತೆ ಇದೆ. ಜನತೆಯ ಆಗು ಹೋಗುಗಳ ಸ್ಪಂದಿಸಬೇಕಾದ ಕಾರಣಕ್ಕಾಗಿ ಸರ್ಕಾರ ಯೋಜನೆಗಳನ್ನು ರೂಪಿಸುತ್ತಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರತಿಯೊಬ್ಬ ವ್ಯಕ್ತಿಯ ಘನತೆಯನ್ನು ಎತ್ತಿ ಹಿಡಿಯುತ್ತದೆ. ಇದು ವಾಕ್ ಸ್ವಾತಂತ್ರ್ಯ, ಸಂಘ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ, ಸಂಚಾರ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ, ಹೀಗೆ ಹಲವು ಬಗೆಯ ಸ್ವಾತಂತ್ರ್ಯಗಳನ್ನು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ನಾಗರಿಕರಿಗೂ ಇದೆ. ಈ ಕಾರಣಕ್ಕಾಗಿ ಅರಿವಿನ ಶಿಕ್ಷಣವನ್ನು ಎಲ್ಲರೂ ಪಡೆದುಕೊಳ್ಳುವ ಅವಶ್ಯಕತೆ ಇದೆ. ನೈತಿಕತೆಯ, ಮಾನವೀಯತೆಯ ಸಮಾಜ ಕಟ್ಟುವ ಮೂಲಕ ಭವ್ಯವಾದ ದೇಶವನ್ನು ನಿರ್ಮಿಸುತ್ತಾ ಪ್ರಜಾಪ್ರಭುತ್ವದ ವ್ಯವಸ್ಥೆಯೊಳಗೆ ಪ್ರತಿಯೊಬ್ಬರು ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕಾಗಿದೆ. ಇಂತಹ ಸುಂದರ ವ್ಯವಸ್ಥೆಯೊಳಗೆ ನಮ್ಮನ್ನು ಹುಡುಕುತ್ತಾ
ದೇಶದ ಅಸ್ತಿತ್ವದ ಜೊತೆಗೆ ನಮ್ಮನ್ನು ರೂಪಿಸಿಕೊಳ್ಳುವ ಚಿಂತನೆಯೆಡೆಗೆ ಸಾಗಬೇಕಿದೆ. ನಮ್ಮ ಜಲದೊಂದಿಗೆ ಬೆಸೆದುಕೊಂಡಿರುವ ಸಾಮರಸ್ಯದ ಸೇತುವನ್ನು ಗಟ್ಟಿಯಾಗಿ ಕಟ್ಟುವ ಸಂಕಲ್ಪವಾಗಿ ಜಾತ್ಯತೀತ ರಾಷ್ಟ್ರವಾಗಿರುವ ಭಾರತದ ಅಸ್ತಿತ್ವತೆಯನ್ನು ಅಭಿಮಾನದಿಂದ ಮುಡಿಗೇರಿಸಿಕೊಂಡು ಮುನ್ನಡೆಯೋಣ. ರಾಜ್ಯದ ಜನತೆಯ ಅಭಿವೃದ್ಧಿಗಾಗಿ ರಾಜ್ಯ ಕೂಡ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದರಲ್ಲಿ ಕೂಡ ಕರ್ನಾಟಕ ಸರ್ಕಾರದಲ್ಲಿ 5 ಗ್ಯಾರಂಟಿಗಳನ್ನು ಸರ್ಕಾರ ಜಾರಿಗೆ ತಂದು ಅದರಲ್ಲಿ ಗೃಹ ಜ್ಯೋತಿ ಕಾರ್ಯಕ್ರಮದ ಮುಖಾಂತರ ವಿದ್ಯುತ್ ಉಚಿತವಾಗಿ ವಿದ್ಯುತ್ ಕೊಡುವಂಥ ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ ಸುಮಾರು 56,000 ಕುಟುಂಬಗಳಿಗೆ ವಿದ್ಯುತ್ತನ್ನು ಉಚಿತವಾಗಿ ಕೊಡುವಂಥ ಕೆಲಸವನ್ನು ಮಾಡಿದೆ. ಜಿಲ್ಲೆಯಲ್ಲಿ ಸುಮಾರು 1.5 ಲಕ್ಷ ಗ್ರಾಹಕರಿಗೆ ಮನೆಯವರಿಗೆ ವಿದ್ಯುತ್ತನ್ನು ಉಚಿತವಾಗಿ ಕೊಡುವಂಥ ಕೆಲಸವನ್ನು ಮಾಡಿದೆ. ಶಕ್ತಿ ಯೋಜನೆಯಡಿ ಬಸ್ಸಲ್ಲಿ ಮಹಿಳೆಯರು ಯಾರು ಸಂಚಾರ ಮಾಡ್ತಾರೆ ಅವರಿಗೆ ಉಚಿತವಾಗಿ ಬಸ್ಸಿನಲ್ಲಿ ಹೋಗುವಂಥ ವ್ಯವಸ್ಥೆಯನ್ನು ಮಾಡಿ ಸುಮಾರು ನಮ್ಮ ತಾಲೂಕಿನಲ್ಲಿ 69.48 ಸಾವಿರ ಮಹಿಳೆಯರು ಇದರ ಉಪಯೋಗವನ್ನು ಪಡ್ಕೊಂಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ 2.92 ಕೋಟಿ ಮಹಿಳೆಯರು ಇದರ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದು ಪ್ರತಿ ಕುಟುಂಬದ ಮಹಿಳೆಯರಿಗೆ 2,000 ರೂಪಾಯಿಯನ್ನು ಕೊಡುವ ಮುಖಾಂತರ ನಮ್ಮ ತಾಲೂಕು ಹೆಚ್ಚುವರಿಯಾಗಿ ಅಕ್ಕಿಯನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಿದೆ. ಯುವ ನಿಧಿ ಯುವಕರ ಏನು ಅವರು ವಿದ್ಯಾಭ್ಯಾಸವನ್ನು ಮುಗಿದ ಕೂಡಲೇ ಹೊರಗೆ ಬಂದ ಕೂಡಲೇ ಅವರಿಗೆ 2 ವರ್ಷದವರೆಗೆ ಯುವಕರಿಗೆ ಗ್ರಾಜ್ಯುಯೇಟ್ ಯಾರಿದ್ದಾರೆ ಅವರಿಗೆ 2,000 ರೂಪಾಯಿ, ಡಿಪ್ಲೊಮಾ ಮಾಡಿದವರಿಗೆ 1,500 ರೂಪಾಯಿಯನ್ನು ಕೊಡುವ ಮುಖಾಂತರ ಯುವಕರ ಶಕ್ತಿಯನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡಿದೆ. ನಮ್ಮ ನಗರದಲ್ಲಿ ಕುಡಿಯುವ ನೀರಿನ ಯೋಜನೆಗೆ ಅತ್ಯಂತ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ನಗರದಲ್ಲಿ ಕುಡಿಯುವ ಜಲಸಿರಿ ಯೋಜನೆ ಅಡಿಯಲ್ಲಿ ಸುಮಾರು 106 ಕೋಟಿ ರೂಪಾಯಿಯಲ್ಲಿ ಎಲ್ಲ ಮನೆಗಳಿಗೂ ಕೂಡ ಕುಡಿಯುವ ನೀರು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದೆ. ಬಹುಜನ ಕುಡಿಯುವ ನೀರಿನ ಯೋಜನೆಯಲ್ಲಿ 1,010 ಕೋಟಿ ರೂಪಾಯಿಯಲ್ಲಿ ಇಡೀ ನಮ್ಮ ವಿಧಾನಸಭಾ ಕ್ಷೇತ್ರ ಸುಳ್ಯದ ಕೆಲವು ಭಾಗಗಳಿಗೆ ಕೂಡ ಕುಡಿಯುವ ನೀರಿನ ಯೋಜನೆಯನ್ನು ಕೈಗೆತ್ತಿಕೊಂಡು ಇವುಗಳೇ ಕಾರ್ಯವ್ಯಾಪ್ತಿಯನ್ನು ಆರಂಭ ಮಾಡಿದೆ. KMFನನ್ನು ನಮ್ಮ ಪುತ್ತೂರಿಗೆ ತರುವ ಮುಖಾಂತರ ಸುಮಾರು 14.5 ಎಕರೆ ಜಾಗೆಯನ್ನು ಪುತ್ತೂರಿನಲ್ಲಿ KMFಗೆ ಕೊಡುವ ಮುಖಾಂತರ ಇಲ್ಲಿ ಉದ್ಯಮವನ್ನು ಸೃಷ್ಟಿ ಮಾಡುವ ಯೋಜನೆಗೆ ನಮ್ಮ ಸರ್ಕಾರ ಕೂಡ ಅನುಮತಿಯನ್ನು ಕೊಟ್ಟು ಯುವಕರ ಕೈಗೆ ಉದ್ಯೋಗವನ್ನು ಕೊಡುವಂಥ ಕೆಲಸಗಳಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ. ಪಶುವೈದ್ಯಕೀಯ ಕಾಲೇಜು ಕೊಯ್ಲದಲ್ಲಿ ಏನು ಪಶುವೈದ್ಯಕೀಯ ಕಾಲೇಜನ್ನು ಆರಂಭ ಮಾಡಬೇಕು, ಸುಮಾರು 1,500ರಿಂದ 2,000 ಯುವಕರಿಗೆ ಅಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಳ್ಬೇಕು. ಅದಕ್ಕಾಗಿ 40 ಕೋಟಿ ರೂಪಾಯಿಯಲ್ಲಿ ಮುಂದಿನ ಅಕಾಡೆಮಿಕ್ ಇಯರ್ಗೆ ಪಶುವೈದ್ಯಕೀಯ ಕಾಲೇಜನ್ನು ಕೂಡ ಮಾಡುವಂಥ ಯೋಜನೆಯನ್ನು ರೂಪಿಸಿದ್ದೇವೆ. ನಮ್ಮ ಈ ಭಾಗದ ಯುವಕರು ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹ ಕೊಡುವ ನಿಲುವಿನಲ್ಲಿ ಕಬಕದಲ್ಲಿ 20.5 ಎಕರೆ ಜಾಗವನ್ನು KCAಗೆ ಕೊಡುವ ಮುಖಾಂತರ ಇಂಟರ್ನ್ಯಾಷನಲ್ ಲೆವೆಲ್ ಕ್ರೀಡಾ ಒಂದು ಗ್ರೌಂಡನ್ನು ಕೂಡ ಮಾಡುವಂಥ ಯೋಜನೆಯಲ್ಲಿದೆ. ಮುಂದಿನ ದಿವಸಗಳಲ್ಲಿ 3 ವರ್ಷಗಳಲ್ಲಿ ಸುಮಾರು 25 ಕೋಟಿ ರೂಪಾಯಿಯಲ್ಲಿ 2 ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಗ್ರೌಂಡ್ಗಳಲ್ಲಿ ಆಗ್ತದೆ. ಒಂದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಗ್ರೌಂಡ್ ಆದರೆ ಇನ್ನೊಂದರಲ್ಲಿ ನಮ್ಮ ಲೋಕಲ್ ಮಕ್ಕಳು ಏನಿದ್ದಾರೆ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಕ್ಕಳಿಗೆ ಕ್ರಿಕೆಟ್ ತರಬೇತಿಯನ್ನು ಕೊಡಲು ಹೆಚ್ಚುವರಿಯಾಗಿ ಒಂದು ಗ್ರೌಂಡನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಡ್ರೈನೇಜ್ ಸಿಸ್ಟಮ್ಗೆ ಪ್ರಯಾರಿಟಿಯನ್ನು ಕೊಟ್ಟು ಪುತ್ತೂರು ನಗರ ಅಭಿವೃದ್ಧಿ ಆಗಬೇಕಿದ್ರೆ ಡ್ರೈನೇಜ್ ಸಿಸ್ಟಮ್ ಏನೋ ಬೇಸಿಕ್ ರಿಕ್ವೈರ್ಮೆಂಟ್ ಇದೆ, ಅದರ ಸರ್ವೆ ಕೂಡ ನಡೀತಾ ಇದೆ. ಪುತ್ತೂರನ್ನು ಪ್ರವಾಸೋದ್ಯಮ ತಾಣವನ್ನಾಗಿ ಮಾಡಬೇಕು ಅನ್ನುವ ದೃಷ್ಟಿಕೋನ ಇಟ್ಕೊಂಡು ಉಪ್ಪಿನಂಗಡಿ ಮತ್ತು ಪುತ್ತೂರು ದೇವಸ್ಥಾನ ಏನಿದೆ ಅದರ ಅಭಿವೃದ್ಧಿಗಾಗಿ ಕೆಲವು ಯೋಜನೆಗಳನ್ನು ತರುವ ಆಲೋಚನೆಯಲ್ಲಿದೆ. ಬಿರುಮಲಗುಡ್ಡೆಯನ್ನು ಕೂಡ ಅಭಿವೃದ್ಧಿ ಮಾಡುವಂಥ ಯೋಚನೆಗಳು ನಮ್ಮ ಯೋಜನೆಯಲ್ಲಿ ಇದೆ. ನ್ಯಾಷನಲ್ ಹೈವೇ ಏನಿದೆ ಮಾಣಿಯಿಂದ ಜಾಲ್ಸೂರಿಗೆ ಹೋಗುವಂಥ ನ್ಯಾಷನಲ್ ಹೈವೇಯನ್ನು ಅಪ್ಗ್ರೇಡ್ ಮಾಡಿ ಸುಮಾರು 2,500 ಕೋಟಿ ರೂಪಾಯಿಯಲ್ಲಿ ಚತುರ್ಪಥ ರಸ್ತೆಯನ್ನು ನಿರ್ಮಾಣ ಮಾಡುವ ಯೋಜನೆ ಸರ್ಕಾರದ ಮುಂದಿದೆ. ಒಟ್ಟಿನಲ್ಲಿ ಏನು ಗಣರಾಜ್ಯೋತ್ಸವ ದಿವಸದ ಜೊತೆಯಲ್ಲಿ ನಮ್ಮ ಎಲ್ಲ ಜನರ ಹಕ್ಕುಗಳು ಏನಿದೆ ಅದನ್ನು ಪಡ್ಕೊಳ್ಳುವಂಥ ವ್ಯವಸ್ಥೆಗಳು ಆಗಬೇಕು. ಅದಕ್ಕೆ ಪೂರಕವಾಗಿ ಪುತ್ತೂರಿನ ಅಭಿವೃದ್ಧಿ ಆಗಬೇಕು, ರಾಜ್ಯದ ಅಭಿವೃದ್ಧಿ ಆಗಬೇಕು, ದೇಶದ ಅಭಿವೃದ್ಧಿ ಆಗಬೇಕು. ಆ ಪರಿಕಲ್ಪನೆಯಲ್ಲಿ ಎಲ್ಲ ವ್ಯವಸ್ಥೆಗಳು ನಡೀತಾ ಇದೆ. ಇವತ್ತು ಒಳ್ಳೆಯ ರೀತಿಯ ಈ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ರಿ. ನಮ್ಮ ಪುತ್ತೂರಿನ ತೇಜಸ್ವಿನಿ ಶೆಟ್ಟಿ ಅನ್ನೋರು ಇವತ್ತು ಡೆಲ್ಲಿಯಲ್ಲಿ ಕೂಡ ಅಲ್ಲಿ ಪೆರೇಡ್ನಲ್ಲಿ ಭಾಗವಹಿಸ್ತಿದ್ದಾರೆ. ನಮಗೆಲ್ಲ ತುಂಬ ಸಂತೋಷದ ವಿಚಾರ. ನಮ್ಮ ಪುತ್ತೂರಿನ ಮಕ್ಕಳು ಕೆಲವು ಮಕ್ಕಳು ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕ್ರೀಡೆಯಲ್ಲಿ ಮುನ್ನಡೆಯುವುದನ್ನು ನಾವು ಕಂಡಿದ್ದೇವೆ. ಇವತ್ತು ಎಲ್ಲ ಮಕ್ಕಳು, ಎಲ್ಲ ಶಾಲೆಯ ಮಕ್ಕಳು, ಎಲ್ಲ ಅಧಿಕಾರಿಗಳು, ಎಲ್ಲ ಇಲಾಖೆಗಳು ಸೇರಿ ಒಳ್ಳೆಯ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.
ಧನ್ಯವಾದಗಳು ಸರ್. ಅಮೂಲ್ಯ ಮಣಿಗಳ ಬೆಲೆ ಪ್ರಕಟವಾಗಲು ಬಂಗಾರದ ನೆಲೆಗಟ್ಟು ಅನಿವಾರ್ಯ. ತನ್ನ ಪ್ರಭೆಯಿಂದ ಬೆಳಗುವಂತಹ ಮಣಿಗಳು ಬಂಗಾರದ ಉಂಗುರಗಳಲ್ಲಿ ಬಂಧಿತವಾದರೆ ಅವುಗಳ ಹೊಳಪು ಲೋಕಮಾನ್ಯವಾಗುವುದು. ಆತ್ಮೀಯರೇ, ಇದೀಗ ಕ್ರೀಡಾ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ಮಾನ್ಯ ಶಾಸಕರಾಗಿರುವಂತಹ ಶ್ರೀಯುತ ಅಶೋಕ್ ಕುಮಾರ್ ರೈ, ಶಾಸಕರು ವಿಧಾನಸಭಾ ಕ್ಷೇತ್ರ ಪುತ್ತೂರು, ಇವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. 5 ಕ್ರೀಡಾ ಸಾಧಕರಿಗೆ ಇದೀಗ ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಕೀರ್ತಿ ಮತ್ತು ಸಿಂಚನ ದಯಮಾಡಿ ವೇದಿಕೆಗೆ ಬರಬೇಕು ಅಂತೇಳಿ ತಮ್ಮಲ್ಲಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ಕುಮಾರಿ ಕೀರ್ತಿ ಹಾಗೂ ಸಿಂಚನ ಇವರು ವೇದಿಕೆಗೆ ಬರಬೇಕು. ಕುಮಾರಿ ಕೀರ್ತಿ GM ಇವಳು 23/3/2010 ಜನಿಸಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕು ಬೆಟ್ಟಂಪಾಡಿ ಗ್ರಾಮದ ಗುಮ್ಮಟೆಗದ್ದೆ ಶ್ರೀ ಮೋನಪ್ಪ ಗೌಡ ಮತ್ತು ಶ್ರೀಮತಿ ಲಲಿತಾ ಕೆ ದಂಪತಿಗಳ ಮಗಳಾಗಿದ್ದಾಳೆ. GM ಕೀರ್ತಿಯವರು ಪ್ರಾಥಮಿಕ ಶಿಕ್ಷಣವನ್ನ ಸರ್ಕಾರಿ ಪ್ರಾಥಮಿಕ ಶಾಲೆ ಇರ್ದೆ ಉಪ್ಪಳಿಗೆಯಲ್ಲಿ ಪಡೆದು ಪ್ರಸ್ತುತ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ಪುತ್ತೂರು ಇಲ್ಲಿ 8ನೇ ತರಗತಿಯಲ್ಲಿ ಕಲಿತಾ ಇದ್ದಾಳೆ. ಸಾಕ್ಷರತಾ ಶಿಕ್ಷಣ ಇಲಾಖೆ ಮತ್ತು ವಿದ್ಯಾಭಾರತಿ ಕರ್ನಾಟಕ ನಡೆಸಿದ ವಲಯ, ತಾಲೂಕು, ಜಿಲ್ಲೆ, ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದ ಕೀರ್ತಿ ಇವಳದ್ದು. ತಾಲೂಕು ಮಟ್ಟದಲ್ಲಿ ಎತ್ತರ ಜಿಗಿತದಲ್ಲಿ ದಾಖಲೆ ಮಾಡಿದ್ದಲ್ಲದೆ ಜಿಲ್ಲಾ ಮಟ್ಟದಲ್ಲೂ 4x100 ಮೀಟರ್ ರಿಲೇಯಲ್ಲಿ ಹೊಸ ದಾಖಲೆ ಮಾಡಿದಂತಹ ಕೀರ್ತಿ ಇವಳದ್ದಾಗಿದೆ. ಇದೀಗ ನಾವೆಲ್ಲರೂ ಹೆಮ್ಮೆ ಪಡುವಂತೆ ದಿನಾಂಕ 16/12/2023 2023ಕ್ಕೆ ಲಕ್ನೋದಲ್ಲಿ ನಡೆದ 14ರ ವಯೋಮಾನದ 67ನೇ ರಾಷ್ಟ್ರಮಟ್ಟದ SGFI ಅಂದರೆ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾದಲ್ಲಿ ಕರ್ನಾಟಕ ತಂಡದಿಂದ ಪ್ರತಿನಿಧಿಸಿದಂತಹ ಕೀರ್ತಿ ಇವಳದ್ದಾಗಿದೆ. ಅದೇ ರೀತಿ ಸಿಂಚನ ಇವಳು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು PUCಯನ್ನು ಆಳ್ವಾಸ್ನ ಕ್ರೀಡಾ ದತ್ತು ಸ್ವೀಕಾರದಡಿ ಮಾಡಲಾಗಿದೆ. ಡಿಗ್ರಿಯನ್ನು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದಲ್ಲಿ ಮಾಡಿ ಮುಗಿಸಿದ್ದಾರೆ. ಸದ್ಯದಲ್ಲಿ ಆಳ್ವಾಸ್ನಲ್ಲಿ ತರಬೇತುದಾರರಾದ ಅವಿನ್ ಪೂಜಾರಿ ಅವರಿಂದ ತರಬೇತಿಯನ್ನು ಪಡೆಯುತ್ತಿದ್ದು ಚೀನಾದಲ್ಲಿ ನಡೆದಂತಹ 2023ನೇ ಸಾಲಿನ FISU ವರ್ಲ್ಡ್ ಯೂನಿವರ್ಸಿಟಿಯಲ್ಲಿ ಸಮ್ಮರ್ ಗೇಮ್ಸ್ನಲ್ಲಿ ಭಾರತವನ್ನು ಎತ್ತರ ಜಿಗಿತ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಅಲ್ಲದೆ 2022ರಲ್ಲಿ ನಡೆದಂತಹ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನಲ್ಲಿ ಎತ್ತರ ಜಿಗಿತ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕವನ್ನು ಪಡೆದುಕೊಂಡಂತಹ ಕೀರ್ತಿ ಇವರದಾಗಿದೆ. ಇವರಿಗೆ ಈ ಒಂದು 75ನೇ ತಾಲೂಕು ಮಟ್ಟದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅಭಿನಂದಿಸುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಶುಭವಾಗಲಿ, ಭವಿಷ್ಯವು ಉಜ್ವಲವಾಗಿ ಬೆಳಗಲಿ ಎಂದು ನಮ್ಮಲ್ಲಿ ಶುಭಾಶಯವನ್ನು ಕೋರ್ತಾ ಇದ್ದೇವೆ. ತಾಲೂಕಿನಲ್ಲಿ ಸಾಧನೆ ಮಾಡಿದಂತಹ ಈಜಿನಲ್ಲಿ ಸಾಧನೆ ಮಾಡಿದಂತಹ 3 ವಿದ್ಯಾರ್ಥಿಗಳಿಗೆ ಇದೀಗ ಇದೇ ವೇದಿಕೆಯಲ್ಲಿ ಕ್ರೀಡಾ ಸಾಧಕ ಸನ್ಮಾನ. ಈ ಕಾರ್ಯಕ್ರಮವನ್ನು ಕೂಡ ಮಾನ್ಯ ಶಾಸಕರು ನಡೆಸಿಕೊಡ್ಬೇಕು. ಎಲ್ಲ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಧನ್ವಿತ್, ಶ್ರೀ ಕೇಶವ ಕುಮಾರ್ ಮತ್ತು ಶ್ರೀಮತಿ ಮೀನಾಕ್ಷಮ್ಮ ದಂಪತಿಗಳ ಪುತ್ರ ಶ್ರೀ ಧನ್ವಿತ್, ಶ್ರೀ ಸ್ವೀಕೃತ್ ಆನಂದ್, ಅದೇ ರೀತಿಯಾಗಿ ಶ್ರೀ ತ್ರಿಶೂಲ್ ಗೌಡ, ಈ 3 ವಿದ್ಯಾರ್ಥಿಗಳು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ಧನ್ವಿತ್, ಶ್ರೀ ಸ್ವೀಕೃತ್ ಆನಂದ್, ಅದೇ ರೀತಿಯಾಗಿ ಶ್ರೀ ತ್ರಿಶೂಲ್ ಗೌಡ. ಶ್ರೀ ಧನ್ವಿತ್ ಶ್ರೀ ಕೇಶವ ಕುಮಾರ್ ಮತ್ತು ಶ್ರೀಮತಿ ಮೀನಾಕ್ಷಮ್ಮ ದಂಪತಿಗಳ ಪುತ್ರ. ಸ್ವಿಮ್ಮಿಂಗ್ನಲ್ಲಿ ಲೈಫ್ ಸೇವಿಂಗ್ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 2023ರಲ್ಲಿ ಕೆನಡಾದ ವಿಂಡ್ಸರ್ನಲ್ಲಿ ನಡೆದಂತಹ ಕಾಮನ್ವೆಲ್ತ್ ಕ್ರೀಡೆಯಲ್ಲಿ ಭಾಗವಹಿಸಿ 7ನೇ ಸ್ಥಾನವನ್ನು ಪಡೆದಿರುತ್ತಾರೆ. ಅಲ್ಲದೆ ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಪ್ರಶಸ್ತಿ ಪಡೆಯುವ ಮೂಲಕ ಸಾಧನೆಯನ್ನ ಮಾಡಿರುತ್ತಾರೆ. ಶ್ರೀ ಸ್ವೀಕೃತ್ ಆನಂದ್, ಶ್ರೀ ಆಸ್ಕರ್ ಆನಂದ್ ಮತ್ತು ಶ್ರೀಮತಿ ಸೆನೋರಿಟಾ ದಂಪತಿಗಳ ಪುತ್ರನಾಗಿರುವಂತಹ ಶ್ರೀಯುತ ಶ್ರೀ ಸ್ವೀಕೃತ್ ಆನಂದ್ ಇವರು ಸ್ವಿಮ್ಮಿಂಗ್ನಲ್ಲಿ ಲೈಫ್ ಸೇವಿಂಗ್ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 2023ರಲ್ಲಿ ಕೆನಡಾದ ವಿಂಡ್ಸರ್ನಲ್ಲಿ ನಡೆದಂತಹ ಕಾಮನ್ವೆಲ್ತ್ ಕ್ರೀಡೆಯಲ್ಲಿ ಭಾಗವಹಿಸಿರುತ್ತಾರೆ. ಅಲ್ಲದೆ ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಪ್ರಶಸ್ತಿ ಪಡೆಯುವ ಮೂಲಕ ಸಾಧನೆಯನ್ನ ಮಾಡಿರುತ್ತಾರೆ. ಸ್ವಿಮ್ಮಿಂಗ್ ಶ್ರೀ ತ್ರಿಶೂಲ್ ಗೌಡ, ಶ್ರೀ ಶಿವಗೌಡ ಮತ್ತು ಶ್ರೀಮತಿ ನಳಿನಿ ದಂಪತಿಗಳ ಪುತ್ರ. ಸ್ವಿಮ್ಮಿಂಗ್ನಲ್ಲಿ ಲೈಫ್ ಸೇವಿಂಗ್
ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 2023ರಲ್ಲಿ ಕೆನಡಾದ ವಿಂಡ್ಸರ್ನಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡೆಯಲ್ಲಿ ಭಾಗವಹಿಸಿ 8ನೇ ಸ್ಥಾನವನ್ನು ಪಡೆದಿರುತ್ತಾರೆ. ಅಲ್ಲದೆ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಪ್ರಶಸ್ತಿ ಪಡೆಯುವ ಮೂಲಕ ಸಾಧನೆಯನ್ನ ಮಾಡಿರುತ್ತಾರೆ. ಇವರಿಗೆ ನಗರಸಭೆಯ ವತಿಯಿಂದ 25,000 ರೂಪಾಯಿಗಳ ನಗದು ಬಹುಮಾನವನ್ನು ಘೋಷಿಸಿರುತ್ತಾರೆ. ತಮ್ಮ ಈ ಸಾಧನೆಯನ್ನು ಗುರುತಿಸಿ ಈ ಒಂದು ಶುಭ ಸಂದರ್ಭದಲ್ಲಿ ತಮಗೆ ಸನ್ಮಾನಿಸುವಂಥದ್ದು ಎಲ್ಲರಿಗೂ ಕೂಡ ಹೆಮ್ಮೆಯ ವಿಷಯವಾಗಿದೆ. ನಿಮ್ಮ ಜೀವನ ಉಜ್ವಲವಾಗಿ ಬೆಳಗಲಿ, ಭಗವಂತನ ಆಶೀರ್ವಾದ ಸದಾ ತಮ್ಮೊಂದಿಗಿರಲಿ ಎನ್ನುವಂತಹ ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೇವೆ. ಕ್ರೀಡಾ ಸಾಧಕರನ್ನ ಸನ್ಮಾನಿಸಿದಂತಹ ಎಲ್ಲ ಗಣ್ಯರಿಗೆ ಹಾಗೂ ಪುರಸ್ಕಾರವನ್ನು ಪಡೆದಂತಹ ಎಲ್ಲ ವಿದ್ಯಾರ್ಥಿ ಸ್ನೇಹಿತರಿಗೆ ಕೂಡ ಈ ಒಂದು ಶುಭ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇದೀಗ ಪಥಸಂಚಲನ ಕಾರ್ಯಕ್ರಮದ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನಗಳನ್ನು ಗುರುತಿಸುವಂತಹ ಕಾರ್ಯಕ್ರಮ. ಪಥಸಂಚಲನದಲ್ಲಿ ಪ್ರಥಮ ಬಹುಮಾನವನ್ನು ಪೊಲೀಸ್ ಘಟಕ ಪುತ್ತೂರು ಇವರು ಪಡೆದುಕೊಂಡಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳು. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಪೊಲೀಸ್ ಘಟಕ ಪುತ್ತೂರು ಇವರನ್ನ ಅಭಿನಂದಿಸಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ಆದಷ್ಟು ಬೇಗನೆ ಬಂದು ಈ ಒಂದು ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಬಹುಮಾನವನ್ನು ಮಾನ್ಯ ಶಾಸಕರು ನೀಡಿ ಅವರನ್ನು ಅಭಿನಂದಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಪಥಸಂಚಲನ ಪ್ರಥಮ ಸ್ಥಾನ ಪೊಲೀಸ್ ಘಟಕ ಪುತ್ತೂರು. ಮಾನ್ಯ ವೃತ್ತ ನಿರೀಕ್ಷಕರು ಈ ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ಸರ್. ಜೋರಾದ ಚಪ್ಪಾಳೆ. ಪೊಲೀಸ್ ಘಟಕ ಪುತ್ತೂರು ಇವರಿಗೆ. ದ್ವಿತೀಯ ಸ್ಥಾನ ಸಂತ ಫಿಲೋಮಿನಾ ಕಾಲೇಜು ಪುತ್ತೂರು ಎನ್ಸಿಸಿ ಘಟಕ. ದ್ವಿತೀಯ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಸಂತ ಫಿಲೋಮಿನಾ ಕಾಲೇಜಿನ ಎನ್ಸಿಸಿ ಘಟಕದವರು. ಅಭಿನಂದನೆಗಳು. ಮಾನ್ಯ ಶಾಸಕರು ಈ ಬಹುಮಾನವನ್ನು ನೀಡಿ ಅವರನ್ನು ಹರಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಸಂತ ಫಿಲೋಮಿನಾ ಕಾಲೇಜು ಎನ್ಸಿಸಿ ಘಟಕ ಇವರು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿ ತೃತೀಯ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ವಿವೇಕಾನಂದ ಪ್ರಥಮ ದರ್ಜೆ ಕಾಲೇಜು ಪುತ್ತೂರು ಎನ್ಸಿಸಿ ಘಟಕದವರು. ವಿವೇಕಾನಂದ ಪ್ರಥಮ ದರ್ಜೆ ಕಾಲೇಜಿನ ಎನ್ಸಿಸಿ ಘಟಕ ತೃತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ವಿಜೇತರಿಗೆ ಅಭಿನಂದನೆಗಳು.
ಚಿತ್ರ ಪ್ರದರ್ಶನದಲ್ಲಿ ಪ್ರಥಮ ಸ್ಥಾನ ಅರಣ್ಯ ಇಲಾಖೆ ಪುತ್ತೂರು, ದ್ವಿತೀಯ ಸ್ಥಾನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ತಾಲೂಕು ಪಂಚಾಯತ್ ಪುತ್ತೂರು ಇವರು ಪಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ತೃತೀಯ ಸ್ಥಾನವನ್ನ ಮಂಗಳೂರು ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಮೆಸ್ಕಾಂ ಪುತ್ತೂರು. ಸ್ತಬ್ಧ ಚಿತ್ರ ಪ್ರದರ್ಶನದಲ್ಲಿ ಪ್ರಥಮ ಸ್ಥಾನ ಅರಣ್ಯ ಇಲಾಖೆ ಪುತ್ತೂರು, ದ್ವಿತೀಯ ಸ್ಥಾನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಪುತ್ತೂರು, ಅದೇ ರೀತಿ ತೃತೀಯ ಸ್ಥಾನವನ್ನ ಮಂಗಳೂರು ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಮೆಸ್ಕಾಂ ಪುತ್ತೂರು ಇವರು ಪಡೆದುಕೊಂಡಿದ್ದಾರೆ. ವಿಜೇತರಿಗೆ ಅಭಿನಂದನೆಗಳು. ನಮ್ಮ ಈ ಕಾರ್ಯಕ್ರಮದಲ್ಲಿ ನಾಡಗೀತೆಯಲ್ಲಿ ಸಹಕರಿಸಿದ ಸುಧಾನ ವಸತಿ ಶಾಲೆ ಪುತ್ತೂರು ಇಲ್ಲಿಯ ವಿದ್ಯಾರ್ಥಿಗಳು ಬಂದು ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ರಾಷ್ಟ್ರಗೀತೆಯೊಂದಿಗೆ ನಮ್ಮೊಂದಿಗೆ ಸಹಕರಿಸಿದ ಶ್ರೀರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು ಇಲ್ಲಿಯ ವಿದ್ಯಾರ್ಥಿಗಳು ಬಂದು ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ನಾಡಗೀತೆ ಸುಧಾನ ವಸತಿ ಶಾಲೆ ಪುತ್ತೂರು, ರಾಷ್ಟ್ರಗೀತೆಯಲ್ಲಿ ಶ್ರೀರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು. ಚಿತ್ರ ಪ್ರದರ್ಶನದ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸಿದ ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್, ಗೌರವ ಕಾರ್ಯದರ್ಶಿಗಳು, ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು, ಶ್ರೀಯುತರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಸರ್. ಅದೇ ರೀತಿಯಾಗಿ ಶ್ರೀಯುತ ಸುಧಾಕರ ಸುವರ್ಣ ತಿಂಗಳಾಡಿ, ಪತ್ರಕರ್ತರು, ಪುತ್ತೂರು, ಇವರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ಸರ್. ಅದೇ ರೀತಿಯಾಗಿ ಶ್ರೀಮತಿ ಅಶ್ವಿನಿ ಕೃಷ್ಣ, ಅಧ್ಯಕ್ಷರು, ಇನ್ನರ್ ವೆಲ್ ಕ್ಲಬ್ ಪುತ್ತೂರು, ಇವರು ಕೂಡ ವೇದಿಕೆಗೆ ಇಲ್ವಾ ಗಣರಾಜ್ಯೋತ್ಸವದ ಪ್ರಯುಕ್ತ ಹಮ್ಮಿಕೊಳ್ಳಲಾದಂತಹ ಕೆಲವೊಂದು ಸ್ಪರ್ಧೆಗಳಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗಳ ವಿವರ ಇಂತಿದೆ. ಪ್ರೌಢಶಾಲಾ ವಿಭಾಗ ಭಾಷಣ ಸ್ಪರ್ಧೆ, ಪ್ರಥಮ ಸ್ಥಾನ ಅರ್ಪಿತಾ ಎ, ಸರಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪಿನಂಗಡಿ. ದ್ವಿತೀಯ ಸ್ಥಾನ ದರ್ಶಿನಿ ಎಂ, ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ಪುತ್ತೂರು. ಪ್ರಾಥಮಿಕ ವಿಭಾಗ ಪ್ರಥಮ ಸ್ಥಾನ ಶ್ರೀಕೃಷ್ಣ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ಪುತ್ತೂರು. ದ್ವಿತೀಯ ಸ್ಥಾನ ಅಭಿನವ್ ರಾಜ್ ಎನ್, ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆ ಬೆಟ್ಟಂಪಾಡಿ.
ತೃತೀಯ ಸ್ಥಾನ ಪ್ರಾಪ್ತಿ ಇಂದ್ರಪ್ರಸ್ಥ ವಿದ್ಯಾಲಯ ಉಪ್ಪಿನಂಗಡಿ. ಪ್ರೌಢಶಾಲಾ ವಿಭಾಗದ ಭಾಷಣ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನಿ ಹಸ್ತ ಕೆಪಿ ಸಂತ ವಿಕ್ಟರ್ಸ್ ಬಾಲಿಕಾ ಪ್ರೌಢಶಾಲೆ ಪುತ್ತೂರು. ಪ್ರೌಢಶಾಲಾ ವಿಭಾಗದ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಅಪೂರ್ವ ಸಂತ ವಿಕ್ಟರ್ನ ಬಾಲಿಕಾ ಪ್ರೌಢಶಾಲೆ ಪುತ್ತೂರು. ದ್ವಿತೀಯ ಸ್ಥಾನ ಈಶಾನಿ ಪಿ ಸುಧಾನ ವಸತಿಯುತ ಶಾಲೆ ಪುತ್ತೂರು. ಅದೇ ರೀತಿ ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಸಿಂಚನ ಶಿವರಾಮ ಕಾರಂತ ಪ್ರೌಢಶಾಲೆ ಪುತ್ತೂರು ಇವರು. ಪ್ರಾಥಮಿಕ ವಿಭಾಗದ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ನಿಶ್ಮಿತಾ ವಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಾಪೆಮಜಲು. ದ್ವಿತೀಯ ಸ್ಥಾನ ತನ್ವಿ ಎಂ ಸುಧಾನ ವಸತಿಯುತ ಶಾಲೆ ಪುತ್ತೂರು. ತೃತೀಯ ಸ್ಥಾನ ಕೀರ್ತಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಬಕ. ಪ್ರೌಢ ವಿಭಾಗದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಹಂಶಿತಾ ರೈ ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆ ಬೆಟ್ಟಂಪಾಡಿ. ದ್ವಿತೀಯ ಸ್ಥಾನ ಪೂಜಾ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ಪುತ್ತೂರು. ಅದೇ ರೀತಿ ತೃತೀಯ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ವಿಸ್ಮಯ್ ಬಿವಿ ಇಂದ್ರಪ್ರಸ್ಥ ವಿದ್ಯಾಲಯ ಉಪ್ಪಿನಂಗಡಿ. ಪ್ರಾಥಮಿಕ ವಿಭಾಗದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಚಿಂತನ ಎಂ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಪುತ್ತೂರು. ಅದೇ ರೀತಿ ದ್ವಿತೀಯ ಸ್ಥಾನವನ್ನ ಸಾಯೀಶ್ವರಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ಪುತ್ತೂರು ಹಾಗೂ ತೃತೀಯ ಸ್ಥಾನವನ್ನ ಶಿಶಿರ್ ಆಚಾರ್ಯ ಸಂತ ವಿಕ್ಟರನ ಆಂಗ್ಲ ಮಾಧ್ಯಮ ಶಾಲೆ ಪುತ್ತೂರು ಇವರು ಪಡೆದುಕೊಂಡಿದ್ದಾರೆ. ಎಲ್ಲ ವಿಜೇತ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಬಹುಮಾನವನ್ನ ನೀಡಿ ವಿದ್ಯಾರ್ಥಿಗಳನ್ನ ಹರಸಿದಂತಹ ಗೌರವಾನ್ವಿತರಿಗೂ ಕೂಡ ಈ ಒಂದು ಶುಭ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮೊಂದಿಗೆ ಸ್ತಬ್ಧ ಚಿತ್ರ ಪ್ರದರ್ಶನದಲ್ಲಿ ಬ್ಯಾಂಡ್ ಸೆಟ್ನಲ್ಲಿ ಸಹಕರಿಸಿದವರು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು. ಇವರು ವೇದಿಕೆಗೆ ಬಂದು ದಯವಿಟ್ಟು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು ಇಲ್ಲಿನ ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ನಿರ್ಣಾಯಕರಾಗಿ ಸಹಕರಿಸಿದ ಕೃಷ್ಣಯ್ಯ ಅವರು ವೇದಿಕೆ ಬರಬೇಕು ಹಾಗೂ ಮಾಂಕುಮೂಲ್ಯ ಸಹ ಶಿಕ್ಷಕರು ಪಾನಜೆ ಇವರು ವೇದಿಕೆ ಬರಬೇಕು, ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಪಥಸಂಚಲನದ ನಿರ್ಣಾಯಕರಾಗಿ ಸಹಕರಿಸಿದ ವಿಷ್ಣು ಪ್ರಸಾದ್ ಸರ್ ಅಕ್ಷರದಾಸೋಹದ ಸಹಾಯಕ ನಿರ್ದೇಶಕರು ತಾವು ವೇದಿಕೆ ಬರಬೇಕು, ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಮಾನ್ಯ ಶಾಸಕರು ಇವರಿಗೆ ವಿತರಿಸಬೇಕಾಗಿ ವಿನಂತಿಸುತ್ತೆ. ಕೃಷ್ಣಯ್ಯ ಸರ್ ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೂ ನಿವೃತ್ತ ಸೈನಿಕರು ಇವರು ನಿರ್ಣಾಯಕರಾಗಿ ಪಥಸಂಚಲನದ ನಿರ್ಣಾಯಕರಾಗಿ ಸಹಕಾರ ಮಾಡಿದ್ದಾರೆ. ಅವರಿಗೆ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸ್ತಾ ಇದ್ದೇವೆ. ಹಾಗೂ ಮಾಂಕುಮೂಲ್ಯ ಇವರು ನಿವೃತ್ತ ಸೈನಿಕರು ಹಾಗೂ ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಾಣಾಜೆ ಇವರು ಕೂಡ ವೇದಿಕೆಗೆ ಬರಬೇಕು. ಪಥಸಂಚಲನದ ನಿರ್ಣಾಯಕರಾಗಿ ಅಕ್ಷರದಾಸೋಹದ ಸಹಾಯಕ ನಿರ್ದೇಶಕರು ವಿಷ್ಣು ಪ್ರಸಾದ್ ಇವರು ಕೂಡ ನಿವೃತ್ತ ಸೈನಿಕರು, ಇವರು ಕೂಡ ವೇದಿಕೆ ಬರಬೇಕು ಸರ್, ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಬೇಕು. ವಂದನೆಗಳು ಸರ್.
ವಂದನಾರ್ಪಣೆ. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ವಂದನಾರ್ಪಣೆ. ಲೋಕೇಶ್ SR, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಸಂಚಾಲಕರು, ಸಾಂಸ್ಕೃತಿಕ ಸಮಿತಿ ಇವರು. ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯಿಂದ ಇವತ್ತು ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಣೆ ಮಾಡೋದು ಅಂತಿಮ ಹಂತದಲ್ಲಿದ್ದೀವಿ. ಈ ಒಂದು ಧ್ವಜಾರೋಹಣ ಮತ್ತು ವಂದನೆ ಸ್ವೀಕಾರ ಮಾಡಿದಂಥ ಮಾನ್ಯ ಸಹಾಯಕ ಆಯುಕ್ತರಾದ ಸನ್ಮಾನ್ಯ ಶ್ರೀ ಜುಬೀನ್ ಮಹಾಪಾತ್ರ ಇವರಿಗೆ ನಮ್ಮ ತಾಲೂಕು ಆಡಳಿತ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಅರ್ಪಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮತ್ತು ನಮ್ಮೆಲ್ಲ ಮಕ್ಕಳನ್ನು ಸನ್ಮಾನ ಮಾಡಿದಂಥ ಸನ್ಮಾನ್ಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಸರ್ ಅವ್ರಿಗೆ ನಮ್ಮೆಲ್ಲ ಆಡಳಿತ ದಿಂದ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ನಾನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀನಿ. ವೇದಿಕೆಯ ಮೇಲಿರುವ ನಮ್ಮ ಶ್ರೀನಿವಾಸರವರು, ಈ ಭಾಗದ ಕೌನ್ಸಿಲರವರು, ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ನಾನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀನಿ. ಮತ್ತು ವೇದಿಕೆ ಮೇಲಿರುವ ಶ್ರೀಯುತ ತಹಸೀಲ್ದಾರ್ ಅವರು ಶಿವಶಂಕರ್ ಅವರು, ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. THO ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಪೌರಾಯುಕ್ತರಾದ ಶ್ರೀ ಮಧು S ಮನೋಹರ್ ಇದ್ದಾರೆ, ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀ ನವೀನ್ ಭಂಡಾರಿ ಅವರಿದ್ದಾರೆ, ಅವ್ರಿಗೂ ಸಹ ನಾನು ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ವೇದಿಕೆ ಮೇಲೆ CP ಅವರು ಇದ್ದಾರೆ, ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಮತ್ತು ಇಲ್ಲಿ ಆಗಮಿಸಿದ ಎಲ್ಲ ಪತ್ರಕರ್ತ ಮಿತ್ರರಿಗೆ ಮತ್ತು ಎಲ್ಲ ಶಿಕ್ಷಕ ಮಿತ್ರರಿಗೆ, ಎಲ್ಲ ಶಿಕ್ಷಣ ಸಂಸ್ಥೆಗಳ ಇಂದ ಬಂದಿರುವ ಎಲ್ಲ ಸಂಚಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮದ ಪ್ರತ್ಯಕ್ಷ ಪರೋಕ್ಷ ಸಹಕರಿಸಿದ ಎಲ್ಲರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸ್ತಬ್ಧಚಿತ್ರ ಮಾಡಿದಂತಹ ಇಲಾಖೆಗಳಲ್ಲಿ ಪೌರಾಡಳಿತ ಇಲಾಖೆ, ನಗರಸಭೆ ಪುತ್ತೂರು ಇವರು ಕೂಡ ಸ್ಮರಣಿಕೆಯನ್ನು ಶಾಸಕರಿಂದ ಪಡ್ಕೊಳ್ಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ತೋಟಗಾರಿಕಾ ಇಲಾಖೆ ಪುತ್ತೂರು, ಕೃಷಿ ಇಲಾಖೆ ಪುತ್ತೂರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪುತ್ತೂರು, ಯುವಜನ ಮತ್ತು ಕ್ರೀಡಾ ಇಲಾಖೆ ಪುತ್ತೂರು, ಆರೋಗ್ಯ ಇಲಾಖೆ ಪುತ್ತೂರು ಮತ್ತು ಸುದ್ದಿ ಸೆಂಟರ್ ಪುತ್ತೂರು ಇವರುಗಳು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇಂದ್ರಪ್ರಸ್ಥ ವಿದ್ಯಾಲಯ ಉಪ್ಪಿನಂಗಡಿ ಇಲ್ಲಿಯ ಪ್ರಾಪ್ತಿ ಇವಳ ಬಹುಮಾನವನ್ನು ಯಾರಾದರೂ ಶಿಕ್ಷಕರು ಅಥವಾ ಪೋಷಕರು ದಯಮಾಡಿ ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ವಿಸ್ಮಯ್ BV ಇಂದ್ರಪ್ರಸ್ಥ ವಿದ್ಯಾಲಯ ಉಪ್ಪಿನಂಗಡಿ ಇವರು ಕೂಡ ಈ ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಸ್ತಬ್ಧ ಚಿತ್ರದಲ್ಲಿ ಭಾಗವಹಿಸಿದಂತಹ ತಂಡಗಳು ಪೌರಾಡಳಿತ ಇಲಾಖೆ, ನಗರಸಭೆ ಪುತ್ತೂರು, ಕೃಷಿ ಇಲಾಖೆ ಪುತ್ತೂರು, ತೋಟಗಾರಿಕಾ ಇಲಾಖೆ ಪುತ್ತೂರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪುತ್ತೂರು, ಯುವಜನ ಮತ್ತು ಕ್ರೀಡಾ ಇಲಾಖೆ ಪುತ್ತೂರು, ಆರೋಗ್ಯ ಇಲಾಖೆ ಪುತ್ತೂರು, ಸುದ್ದಿ ಸೆಂಟರ್ ಪುತ್ತೂರು ಇವರುಗಳು ದಯಮಾಡಿ ವೇದಿಕೆಗೆ ಬಂದು ಮಾನ್ಯ ಶಾಸಕರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮವು ಸುದ್ದಿ ಲೈವ್ ಚಾನೆಲ್ನಲ್ಲಿ ನೇರ ಪ್ರಸಾರಗೊಂಡಿದೆ. ಇಂದಿನ ಗಣರಾಜ್ಯೋತ್ಸವ ಕಾರ್ಯಕ್ರಮವು ಸುದ್ದಿ ಲೈವ್ ಚಾನೆಲ್ನಲ್ಲಿ ನೇರ ಪ್ರಸಾರಗೊಂಡಿದೆ. ಪಾಪೆ ಮಜಲ ಅಲ್ಲ, ವಿಸ್ಮಯ ತಗೊಂಡಲ್ಲ, ಪಾಪೆ ಮಜಲ ಒಮ್ಮೆ ಮತ್ತೆ ಪಾಪೆ ಮಜಲು ಒಮ್ಮೆ ಮಾಡಿ. ಪಾಪೆ ಮಜಲು ಶಾಲೆಯ ಶಿಕ್ಷಕರಾದರೂ ಸರಿ. ಯಾರು ಬಂದಿದ್ದಾರೆ? ಸ್ತಬ್ಧ ಚಿತ್ರ ನಿರ್ವಹಣೆ ಮಾಡಿದ ಉಮೇಶ್ ನಾಯ್ಕ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಇವರಿಗೊಂದು ಸ್ತಬ್ಧ ಚಿತ್ರ ಪ್ರದರ್ಶನ ಇದನ್ನು ನಿರ್ವಹಣೆ ಮಾಡಿದಂತಹ ಶ್ರೀಯುತ ಉಮೇಶ್ ನಾಯಕ್ ಇವರು ವೇದಿಕೆಗೆ ಬಂದು ಮಾನ್ಯ ಶಾಸಕರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಡೀ ಕಾರ್ಯಕ್ರಮವನ್ನು ಸಂಘಟಿಸಿದಂತಹ ಶ್ರೀಯುತ ಸುಂದರ್ ಗೌಡ ಸರ್ ಇವರು ಕೂಡ ವೇದಿಕೆಗೆ ಬಂದು ಮಾನ್ಯ ಶಾಸಕರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಶ್ರೀಯುತ ಸುಂದರಗೌಡ ಸರ್